ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡ್ ಪೊಂಜೋಲಿನ ವಿಭಾಗದ ಮುತಾಲಿಕಡ್ 11ನೇ ವರ್ಷದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಪೂಜಾ ಸೇವೆಯನ್ನು ಶುಕ್ರವಾರ ಬಯ್ಯಾಗ ಭಾರಿ ಭಕ್ತಿ ಗೌಜಿಡ್ ಆಚರಿಸಾಯರು. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡ್ ಪೊಂಜೋಲಿನ ವಿಭಾಗದ ಮುತಾಲಿಕಡ್ 11ನೇ ವರ್ಷದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಪೂಜಾ ಸೇವೆಯನ್ನು ಶುಕ್ರವಾರ ಬಯ್ಯಾಗ ಆಚರಿಸಾಯರು. ಸುರುಕಾದ ಪೊಂಜೋಲಿನ ವಿಭಾಗದ ಭಜನಾ ಸಂಕೀರ್ತನೆ ನಡಪಾಯರು. ಶ್ರೀಮತಿ ಮೇದಿನಿ ಭರತ್ ನಿಸರ್ಗ ಕುಂಪಲ, ಶ್ರೀಮತಿ ಕವಿತಾ ಸಂತೋಷ್ ವಿದ್ಯಾನಗರ ಕುಂಪಲ, ಶ್ರೀಮತಿ ದೀಪಿಕಾ ಯಶ್ವಿತ್ ಮುಡಿಮಾರ್, ಶ್ರೀಮತಿ ಸಿಂಧು ಗೋಪಿನಾಥ್ ಸರಳಾಯ ಕಾಲೋನಿ ಕುಂಪಲ, ಶ್ರೀಮತಿ ರೀಮಾ ನಿತೇಶ್ ಕೊಲ್ಯ ದಂಪತಿಲು ತುಡರ್ ಬೆಳಗಾದ 11ನೇ ವರ್ಷದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಗೆ ಚಾಲನೆ ಕೊರಿಯರು. ಉದಯ ಪೊರ್ತು ಐನ ದಂಪತಿಲೆನು ಬೊಕ್ಕ ಪೂಜಾ ಸೇವೆಗೆ ಅನ್ನದಾನ ಇಂಚ ಸಾಕಾರ ಕೊರ್ನಕ್ಲೆನು ಶಾಲ್ ಪೊದೆತದು ಸ್ಮರಣಿಕೆ ಕೊರ್ದು ಅಭಿನಂದಿಸಾಯರು. ವೇದಮೂರ್ತಿ ಶ್ರೀ ಕೃಷ್ಣ ಭಟ್ ಪೂಂಜಾಲಕಟ್ಟೆ ಇಂಬೇರ್ನ ಪೌರೋಹಿತ್ಯಡು ಶ್ರೀ ವರಮಹಾಲಕ್ಷ್ಮಿ ವೃತ್ತಾಚರಣೆದ ಕಥಾ ಪಾರಾಯಣ ಆದು ರಾತ್ರಿಡು ಮಹಾಪೂಜೆ ನಡೆದದು. ಕೈಲಾಸ ಪರ್ವತಗಳು ಆ ಈಶ್ವರ ದೇವರೇ ತುಲೋದಿದ್ದೇವೆ. ತುಲೋದಿಪ್ಪನಾಗ ಅಡೆಗೆ ಆರ್ನ ಧರ್ಮಪತ್ನಿಯಾಗಿನ ಪಾರ್ವತಿ ಅಮ್ಮ ಅಡೆ ಬರ್ತೇವೆ. ಅಡೆ ಬತ್ತಾಗಿನ ಆರ್ನ ಕೇಳ್ಬೇರಿಂಚಿನ ಮಂಡ ಸ್ವಾಮಿ ಈ ಜಗತ್ತಿಗೆ ಬರ್ಪನಂಚಿನ ಕಷ್ಟ ಸಂಕಷ್ಟವರು ಪರಿಹಾರ ಅವಡಂಡ ಜನಗಳಿಗೆ ಸಮಸ್ತ ಸಂಪತ್ ಅಭಿವೃದ್ಧಿ ಅವಡಂಡ ಆಕೆ ಹೆಚ್ಚಿನ ಮಲ್ಕೋಲಿ ಆಕೆ ಪೂಜೆ ಮಲ್ಕೋಲಿ ಆ ಪೂಜೆದ ಫಲ ಹೆಚ್ಚಿನ ಆ ದೇವರಿಯೇರಿ ಪಡೆದು ಪೂರ ಎಂಟ್ಲಿಗೆ ಎನ್ನ ಮಿತ್ತು ಪ್ರೀತಿ ನೀಡಿ ನೀರು ಮನೋಡು ಪಡೆದು ಅರೆಡ ಪ್ರಾರ್ಥನೆ ಬಂದ್ಬೇಡಿ ವಿನಂತಿ ಬಂದ್ಬೇಡಿ ಆದ ಪಂಡಾಗ ಅರೆಲ್ಲ ಭಾರಿ ಸಂತೋಷ ಆಗ್ಬಿಟ್ಟು ಎನ್ನ ಧರ್ಮಪತ್ನಿ ಆದ ಪ್ರೀತಿಡಾದ ಜನಕ್ಕೆ ಬರ್ಪುನ ಕಷ್ಟವನ್ನು ನಿವಾರಣೆಗೋಸ್ಕರವಾದ ಆಲೆಗೋಸ್ಕರ ಕೇಳಿದಂತೆ ಇಡೀ ಜಗತ್ತಿಗೆ ಬರ್ಪುನ ಜನ ಕಷ್ಟವನ್ನು ಪರಿಹಾರ ಆವಡಂಡ ಆ ವಿಷಯಗಳಿಗೆ ಕೇಳಿದ ಭಾರಿ ಸಂತೋಷ ಅಂಡೆ ಆ ವಿಷಯ ಪಂಡದು ಅದು ಮಾಡ್ಬೋದು. ಅದಾಗ ಆ ವಿಷ್ಣುನ ಪತ್ನಿ ಆಯೋಜನ ಆ ಲಕ್ಷ್ಮೀ ದೇವಿ ಅವೇ ವರಮಹಾಲಕ್ಷ್ಮಿ ಅವು ಶ್ರಾವಣ ಮಾಸಗಳು ಪುಣ್ಯಮದ ಎದುರಿಗೆ ಬರ್ಪನ 2ನೇ ಶುಕ್ರವಾರ ದಾನಿ ಈ ಪೂಜೆ ಮಾಡ್ಬೋದು. ಮಹಾಪೂಜೆದ ಬೊಕ್ಕ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡಪಾಯರು.
ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಸಮಿತಿದ ಅಧ್ಯಕ್ಷರು ಪದಾಧಿಕಾರಿಗಳು ಪೂಜಾ ಸೇವೆದ ಮುತಾಲಿಕೆಡಿತ್ತಿರು.